ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಅಂತ. ಇವತ್ತು ದೂರ ಟ್ರಾವೆಲ್ ಇರೋದು ನಾವು ಆರು ವಿಲೇಜ್ ಇಲ್ಲದ್ರೆ ಆರು ಕಣಿವೆ ಅಂತ ಹೇಳ್ತಾರೆ, ಆರು ವ್ಯಾಲಿ ಅಂತ ಹೇಳ್ತಾರೆ. ಇದು ಎಲ್ಲಿರುವುದು ಹೇಳ್ತೇನೆ. ಇದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು ಬನ್ನಿ. ಇವತ್ತು ಯಾಕೆ ಒಳಗೆ ವಿಡಿಯೋ ತೆಗೆದು, ಹೊರಗೆ ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಉಂಟು, ಮೈಂದ್ ತರ ಉಂಟು. ವಿಂಟರ್ ಟೈಮ್ ಅಲ್ಲ, ಒಳ್ಳೆ ರೀತಿಯಲ್ಲಿ ಮೈಂದ್ ಉಂಟು. ಬಿಸಿಲಿಲ್ಲ, ಈಗ ಸ್ವಲ್ಪ ಬಿಸಿಲು ಬಂತು. ಈಗ ಗಂಟೆಷ್ಟು ಗಂಟೆ ಆಯ್ತು, 1:15 ಇವತ್ತು ದೂರ ಟ್ರಾವೆಲ್ ಇರೋದು ನಾವು ಆರು ವಿಲೇಜ್ ಇಲ್ಲದ್ರೆ ಆರು ಕಣಿವೆ ಅಂತ ಹೇಳ್ತಾರೆ. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು ಬನ್ನಿ. ನಾವು ಸೀದಾ ಅಲ್ಲಿಗೆ ಹೋಗುವ ಬನ್ನಿ. ಕನ್ನಡದಲ್ಲಿ ಆರು ಕಣಿವೆ ಅಂತ ಹೇಳುತ್ತಾರೆ. ಇದೆಲ್ಲಿ ಇರುವುದು ಅಂತ ಹೇಳ್ತೇನೆ. ಇದು ಭಾರತದ ಜಮ್ಮು ಅಂಡ್ ಕಾಶ್ಮೀರ್ ರಾಜ್ಯದಲ್ಲಿ ಇರುವ ಒಂದು ವ್ಯಾಲಿ ಆಗಿದೆ, ಒಂದು ವಿಲೇಜ್ ಆಗಿದೆ, ಒಂದು ಫೇಮಸ್ ಆಗಿರೋ ಒಂದು ಪ್ಲೇಸ್, ವಿಲೇಜ್ ಸಹ ಆಗಿರ್ಬೋದು. ಫೇಮಸ್ ಆಗಿರೋ ಒಂದು ಆರು ಕಣಿವೆ ಅಂತ ಹೇಳ್ಬೋದು. ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು ಹೇಳ್ಬೇಕಾದ್ರೆ 2414 ಮೀಟರ್ ಎತ್ತರದಲ್ಲಿರುವ ಒಂದು ಆರು ವ್ಯಾಲಿ ಇಲ್ಲದ್ರೆ ಆರು ಕಣಿವೆ ಅಂತ ಹೇಳ್ತಾರೆ. ಮತ್ತೊಂದು ಹೇಳ್ಬೇಕಾದ್ರೆ ಇದು ಫೇಮಸ್ ಯಾವ ಜಿಲ್ಲೆಯಲ್ಲಿ ಇರುವುದು, ಅನಂತನಾಗ್ ಎಂಬ ಒಂದು ಜಿಲ್ಲೆ ಉಂಟು ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಇರುವ ಒಂದು ಪ್ಲೇಸ್ ಇದು. ಆರು ಜಮ್ಮು ಅಂಡ್ ಕಾಶ್ಮೀರ್ ಇದು ಎಲ್ಲಿ ಇರುವುದು ಹೇಳಿದ್ದೇನೆ. ಅನಂತನಾಗ್ ಎಂಬ ಒಂದು ಜಿಲ್ಲೆ ಉಂಟು, ಅಲ್ಲಿ ಇರುತ್ತೆ. ಅಲ್ಲಿಂದ 53 ಕಿಲೋಮೀಟರ್ ಉಂಟು. ಅತಿ ದೊಡ್ಡವಾದ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇರುವ ಮೇವಿನ ಬೀಜ, ಅದರ ಇಂಗ್ಲಿಷ್ ಹೆಸರು ಕೊಡ್ತೇನೆ. ಅಲ್ಲಿ ಮೇವಿನ ಬೀಜ ತಯಾರಿಕೆ ಇರುವ ಕೇಂದ್ರ ಇರುವುದು ಈ ಪ್ಲೇಸ್ ಅಲ್ಲಿ. ಈ ಆರು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಆರು ಕಣಿವೆ ಅಂತ ಹೇಳುತ್ತಾರೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಒಳ್ಳೆ ರೀತಿಯಲ್ಲಿ ಬಿಸಿಲಿಲ್ಲ, ಕ್ಲೌಡ್ ಭಯಂಕರ, ಸಂಜೆ ಒಳ್ಳೆ ರೀತಿಯಲ್ಲಿ ಮಳೆ ಬರ್ಬೋದು. ಅದಕ್ಕೆ ನಾನು ಇವತ್ತು ಒಳಗೆ ವಿಡಿಯೋ ತೆಗೆಯುವುದು. ಕಣಿವೆ ಜಮ್ಮು ಅಂಡ್ ಕಾಶ್ಮೀರ್ಗೆ ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೆದು, ಜುಲೈಯಿಂದ ಸೆಪ್ಟೆಂಬರ್ ತನಕ ಹೋದ್ರೆ ಒಳ್ಳೆದು. ಆ ಟೈಮ್ ಒಳ್ಳೆ ನೇಚರ್ ವ್ಯೂ ಪಾಯಿಂಟ್ ಸಿಗ್ತದೆ. ಇಲ್ಲದ್ರೆ ಈ ಬೆಟ್ಟಗಳನ್ನ ನೋಡ್ಲಿಕ್ಕೆ ಒಳ್ಳೆ ಹೋಗಿರ್ತದೆ. ಈ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಆರು ಕಣಿವೆ. ಈ ಆರು ಕಣಿವೆಗೆ ಹೋಗ್ಲಿಕ್ಕೆ ಒಂದು ಚಿಕ್ಕದಾದ ಎಂಟ್ರೆನ್ಸ್ ಫೀಸ್ ಉಂಟು. ಅದು 25 ರೂಪಾಯಿ ಕಾಣ್ತದೆ ಒಬ್ಬನಿಗೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ನೀವು ಚಳಿಗಾಲ ಟೈಮ್ ಅಲ್ಲಿ ಹೋದ್ರೆ, ಆ ಟೈಮ್ ಅಲ್ಲಿ ಹೋದ್ರೆ ಐಸ್ ಇರ್ತದೆ. ನೀವು ಚಳಿಗಾಲ ಟೈಮ್ ಅಲ್ಲಿ ಆರು ಕಣಿವೆಗೆ ಹೋದ್ರೆ ಒಳ್ಳೆ ರೀತಿಯಲ್ಲಿ ವೈಬ್ ಇರ್ತದೆ, ಒಳ್ಳೆ ರೀತಿಯಲ್ಲಿ ಚಳಿ ಇರ್ತದೆ. ಚಳಿಗಾಲದಲ್ಲಿ ಚಳಿ ಇರ್ತದೆ, ಅಷ್ಟು ವೈಬ್ ಇರುವ ಒಂದು ಪ್ಲೇಸ್ ಈ ಆರು ಕಣಿವೆ. ಇದೆಲ್ಲಿ ಇರುವುದು ನಿಮ್ಗೆ ಹೇಳ್ತೇನೆ. ಇಲ್ಲಿ ಎಂತೆಲ್ಲ ಉಂಟು, ಕುದುರೆ ಸವಾರಿ ಉಂಟು, ಟ್ರಕ್ಕಿಂಗ್ ಉಂಟು, ಎಲ್ಲ ಉಂಟು. ಅಷ್ಟು ವೈಬ್ ಇರೋ ಪ್ಲೇಸ್. ಮತ್ತೆ ನೀವು ಜುಲೈಯಿಂದ ಸೆಪ್ಟೆಂಬರ್ ತನಕ ಹೋದ್ರೆ ಆ ಟೈಮ್ ಅಲ್ಲಿ ನೇಚರ್ ಇವು ನೋಡ್ಬೋದು, ಬೆಟ್ಟಗಳನ್ನು ನೋಡ್ಬೋದು. ನೀವು ಚಳಿಗಾಲ ಟೈಮ್ ಅಲ್ಲಿ ಹೋದ್ರೆ ಇಲ್ಲಿಯ ಬೆಟ್ಟಗಳನ್ನೆಲ್ಲ ಐಸ್ ಇಂದ ನೋಡ್ಬೋದು, ಎಲ್ಲ ಫ್ರೀಸ್ ಆಗಿರ್ತದೆ. ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ ಮಾಡಿದ್ರೆ 7 ಗಂಟೆಗೆ ರಪ್ ಕಂಡು ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ ನಾಳೆ ಗೈಸ್, ಅಲ್ಲಿವರೆಗೆ ಎಲ್ಲರಿಗೆ ಬೈ.